ಹೇಳಿದ್ರು ಅದು ನೀವು ಮಾಡುವುದಲ್ಲ, ಎಲ್ಲ ತಾಯಿ. ಅಲ್ಲಿ ಏನು ಪವಾಡ ಅಂದರೆ ಖಾಲಿ ಪ್ರಸಾದದಿಂದ ಎಲ್ಲ ಸರಿಯಾಗುತ್ತೆ. ನೀವು ಖಾಲಿ ಸುಮ್ಮನೆ ಕೂರಕ್ಕೆ ಮಾತ್ರ ನೆವನ, ಮತ್ತೆಲ್ಲ ತಾಯಿದು ಪವಾಡ. ಹಾಗಾದರೆ ಇನ್ನು ಮುಂದಕ್ಕೆ ಏನಾಗಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ಮಾಡ್ತಾ ಬನ್ನಿ ಅಂತ. ಮತ್ತು ತಂತ್ರ ಮಾಟ ಮಂತ್ರ ಕಲಿಯುವುದು ಬಿಡುವುದು ಅದೇನಿಲ್ಲ, ಖಾಲಿ ಪ್ರಸಾದದಿಂದ ಸರಿಯಾಗಿದೆ. ಆನಂತರ ತನ್ನಷ್ಟಕ್ಕೆ ತಾನಾಗಿ ಜನ ಬಂತು. ಮತ್ತು ಇದು ಮೊದಲು ತುಳಸಿಗಟ್ಟೆ ಆಗಿತ್ತು, ಅಲ್ಲಿ ನಾಗಂದು ಮೂಲ ಜಾಗ ಆಗಿದೆ, ಅಲ್ಲಿ ಸ್ವಚ್ಛ ಇರಬೇಕು ಅಂತ ಹೇಳಿದರು. ಆನಂತರ ನಾವು ಇಲ್ಲಿ ಯಾವುದು ಮನೆಯವರು ನಾವೆಲ್ಲ ಏನು ಮಧುಮಾಂಸ ತಿಂತಿದ್ವು ಅದೆಲ್ಲ ಬಿಟ್ಟು ತಾಯಿಯ ಸೇವೆ ಮಾಡ್ತಾ ಬಂದಾಗ ತನ್ನಷ್ಟಕ್ಕೆ ಜನ ಎಲ್ಲ ತನ್ನಷ್ಟಕ್ಕೆ ಬಂದು ಒಬ್ಬರ ಮಾತು ಬರೋದವ್ರದ್ದು ಬಾಯಿ ಬರೋದವ್ರದ್ದು ಮುಸ್ಲಿಮು ಅವರದ್ದು ಬಾಯಿ ಕೂಡಲೇ ಬಂದಾಗ ಅವರು ದಿಲ್ಲಿಯ ಫೋಟೋ ಎಲ್ಲ ಹೊರಗೆ ಕೊಟ್ಟರು. ಆನಂತರ ದೃಷ್ಟಿ ಇದ್ದು ಮತ್ತು ಹಲವಾರು ತುಂಬ ಏನೇನೋ ಕಷ್ಟ ಇತ್ತು ಅವರೆಲ್ಲ ಆವಾಗ